ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತು ಮುಖ್ಯ ಹಿಡಿದುಕೊಂಡು ಹೊಸಕೊರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳ ಗಂಗೋತ್ರಿದ ವತ್ತಿರದು ಕನ್ನಡ ಸಾಹಿತ್ಯ ಬಕ್ಕ ಸಂಸ್ಕೃತಿ ಬಗ್ಗೆಟ್ಟು ಸಂಸ್ಕೃತಿ ಸಿರಿ 2024 ವಿಶೇಷ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬೇರು ಉದಿಪವನದ ಚಾಲನೆ ಕೊರಿಯರು. ಕುಡ್ಲ ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳ ಗಂಗೋತ್ರಿದ ಮುತಾಲಿಕೆಡು ಕನ್ನಡ ಸಾಹಿತ್ಯ ಬೊಕ್ಕ ಸಂಸ್ಕೃತದ ಬಗೆಟ್ ಕಾರ್ಯಕ್ರಮ ಸಂಸ್ಕೃತಿ ಸಿರಿ 2024 ಕುಡ್ಲ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆದ ವಟಾರಡು ಶುಕ್ರವಾರ ಆಡಣೆ ಮಲ್ದಿದ್ದೇರು. ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಜಬ್ಬ ತಡವಿದೆತ್ತದು ಉಲಾಯ್ ಬರ್ಪ್ನ ಮುಖೇನ ಕಾರ್ಯಕ್ರಮನ ಉದಿಪನ ಮಲ್ತೇರು. ತಂಗ ಇಂದಿಯನ್ ಮಾತ ತೂನಾಗ ಎನ್ನ ಬಾಲ್ಯದ ದಿನ ನೆಂಪಾಪುನು ಪಣದು ಹರೇಕಳ ಹಾಜಬೇರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರು. ಸರ್ಕಾರಿ ಶಾಲೆ ನಮ್ಮ ಸ್ಪೀಕರ್ ಸಾಹೇಬರ ಕಂಪೆ ಇಚ್ಚಿ ಖರೀದವರು ಮಾಡಿಕೊಡ್ತು. ಆಗ ನನಗೆ ವಿದ್ಯಾಭ್ಯಾಸ ಇಲ್ಲ. ನಮ್ಮ ಊರು ಮಕ್ಕಳು ವಿಜ್ಞಾನ ನನ್ನ ಮಂಗಳೂರಿನಲ್ಲಿ ಒಂಬತ್ತು ಉತ್ತರ ಕಡೆ 78ರಲ್ಲಿ ಹೋಗೋ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಬರ್ತಾಳೆ ಆಗ ನಾನು ವಿದ್ಯಾಭ್ಯಾಸ ಇಲ್ಲದ ಕಾರಣ ಅಲ್ಲ, ನನಗೆ 21%. ಇದೇ ಇದರಲ್ಲಿ ನಮ್ಮ ಮಕ್ಕಳು ನಮ್ಮ ಊರಿನವರು ಸರ್ಕಾರಿ ಶಾಲೆಗೆ ಆಗುವಂತೆ ಅಂದರೆ 2000 ಈಚೆ ಕಲಿತರು 28 ಮಕ್ಕಳನ್ನು ಸ್ಥಾಪನೆ ಮಾಡಿ ಒಂದು ಸರ್ಕಾರಿ ಶಾಲೆ, ನಾನು STM ಶಾಲೆ ಅಂತ. ನಂತರ ಇದರೇ ಮೇಡಮ್ ಹೇಳು ಕನ್ನಡ ಮಕ್ಕಳು ಹಲವಾರು ಪ್ರಸಿದ್ಧಿ 2004 ಸೆಪ್ಟೆಂಬರ್ 14 ಜಿಲ್ಲಾ ಪಂಚಾಯತ್ IAS ಅಧಿಕಾರಿ ಇದ್ದು ಶಿವಾನಂದ ಮೂರ್ತಿ ಅವರು ನನ್ನನ್ನು ಮೂಲಭೂತ ಪರಿಚಯ ಮಾಡಿಕೊಟ್ರು. ಈಗ ಅವರು ಹುಷಾರಿಲ್ಲ, ಮನೆಯಲ್ಲಿದ್ದಾರೆ, ಅವರ ಅಪಾಯಿಂಟ್ ಪ್ರಾರ್ಥನೆ ಮಾಡ್ತಾನೆ. ಅವರು ನನ್ನ ಮನೆಗಳು ಒಂದು ಕುರ್ಸು ಕೂಡ ಇರಲಿಲ್ಲ ಸರ್, ಸಾಮಾನ್ಯ ಈಗ ಎಷ್ಟು ಒಂದು ಕುರ್ಸು ಕೂಡ ಇರಲಿಲ್ಲ. ಅವ್ರು ಬರೋ 4 ಮಂದಿ ಬಂದು ಯೋಗೀಶ್ವರ ಅವರು 2ನೇ ನ್ಯಾನ್ಸಿಬೇಕು ಅವರು 4 ಮಂದಿ ಬಂದು ನನ್ನ ಮನೆಯಲ್ಲೇ ಇಲ್ಲ, ಇವು ಸಣ್ಣ ಕುರ್ಸು ಕೂಡ ಇಲ್ಲ. ನಾನು ಬೇರೆಯವರ ಮನೆಯನ್ನು ಕೂತ್ಕೊಂಡು ನಾನು ಅವರನ್ನು ಸಂದರ್ಶನ ಮಾಡಿಬಿಟ್ಟಿದ್ದೆ. 4 ದಿವಸ ಅಲ್ಲಿಗೆ ಹೋಗಿ 2004 ಸೆಪ್ಟೆಂಬರ್ 14 ಒಂದು ಲೇಖನ ಬೈಕ್ ನನ್ನ ತಲೆಯಲ್ಲಿ ಬಿಟ್ಟಿತ್ತು ಇರುವಾಗ ಹೊಸ ದಿಕ್ಕೇಳ್ದು ತೂಪೊತ್ತಾದು ಕರಟು ಪೇರು ಉರ್ಕರ್ಪಾದು ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ನ ಕುಡ್ಲ ವಿಶ್ವವಿದ್ಯಾಲಯದ ಕುಲಪತಿಲು ಪ್ರೊಫೆಸರ್ ಜಯರಾಜ್ ಅಮೀನ್ ಇನ್ನೊಂಜಿ ಬಾರಿ ಪೂರ್ಲದ ಕಾರ್ಯಕ್ರಮ ಎಲ್ಲಿ ಜಾಗೆಡು ನೇಜಿ ಕಮ್ಲ ಪೂಕರೆ ನಾಗಬನ ಮಾತೆಲ್ಲ ತೋಜಾದು ತುಳುನಾಡದ ಸಂಸ್ಕೃತಿ ಪದ್ಧತಿನ ಒರಿಪಾವನ ಪ್ರಯತ್ನ ನಿಖಲು ಮಂತದಾರು. ನಮ್ಮ ಆಧುನೀಕರಣಗ ಪೋಪ್ನ ಒಟ್ಟಿಗೆ ಸಂಸ್ಕೃತಿ ಮಿತ್ತಲ ಗೌರವ ದಿವೋಡು ಪಂಡ ತೆರಿಪಾದ ವಿದ್ಯಾರ್ಥಿಗಳ ಭವಿಷ್ಯಗೂ ಕಾರ್ಯಕ್ರಮಗೂ ಶುಭ ಹಾರೈಸಿರು. ಕುಟುಂಬದ ದೈವಗಳಲ್ಲದೆ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದೇ ಆದ ಕೆಲವು ವಿಶಿಷ್ಟ ಆಚರಣೆಗಳಿದೆ. ಅದು ನಾಗರಾಧನೆ ಆಗಿರ್ಬೋದು ಅಥವಾ ಭೂತಾರಾಧನೆ ಆಗಿರ್ಬೋದು, ಈ ಥರದ್ದು ಕಂಬಳ ಆಗಿರ್ಬೋದು, ಕೋಳಿಕಟ್ಟ ಆಗಿರ್ಬೋದು, ಅಥವಾ ಈ ಒಂದು ಖಾದ್ಯಗಳಿಗೆ ಬರುವಾಗ ದಕ್ಷಿಣ ಕನ್ನಡದೇ ಖಾದ್ಯಗಳು ಅನ್ನುವಂಥದ್ದು ಇದ್ದಾವೆ. ಸೊ ಅದರಿಂದ ಎಲ್ಲ ವಿಷಯದಲ್ಲೂ ಅದರದ್ದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿದ್ದ ಈ ಒಂದು ಪ್ರದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಆ್ಯಕ್ಚುಲಿ ಭಾಳ ಒಂದು ಆಚರಿಸಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಒಂದು ಮಾಡರ್ನೈಸೇಷನ್ ಅಂತಿಲ್ಲ, ಅದು ಆಧುನೀಕರಣದ ಇದರಲ್ಲಿ ನಾವೆಲ್ಲ ಒಂದು ಕಡೆಯಲ್ಲಿ ಈ ಸಂಸ್ಕೃತಿಯಲ್ಲಿ ಇದ್ದಂಥ ಕೆಲವು ವಿಷಯಗಳನ್ನು ನಾವು ಮರೆತು ಎಲ್ಲವೂ ಕೂಡ ಆಧುನೀಕರಣದ ಹೋಗ್ತಾ ಇದ್ದೇವೆ. ಬಟ್ ಅದರ ಜೊತೆಗೆ ನಾವು ಆಧುನಿಕತೆ ಹೋಗಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಆಧುನಿಕರಣದ ಜೊತೆಗೆ ನಮ್ಮ ಸಂಪ್ರದಾಯದ ಬಗ್ಗೆ ಸಹ ಗೌರವ ಇಟ್ಕೊಳ್ಬೇಕಾಗುತ್ತೆ, ಅದನ್ನು ಕೆಲವು ಸಲ ಆಚರಿಸಬೇಕಾಗುತ್ತೆ, ಅದರ ಬಗ್ಗೆ ಹೆಮ್ಮೆ ಕೂಡ ಪಡಬೇಕಾಗುತ್ತೆ.
ಸೊ ಈ ಒಂದು ನಮ್ಮ ಸಂಸ್ಕೃತಿಯನ್ನು ಆಚರಿಸುವ ಅಥವಾ ನೆನಪಿಸುವ ದೃಷ್ಟಿಯಿಂದ ಇವತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಭಾಳಷ್ಟು ಚೆನ್ನಾಗಿ ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಒಂದು ಸೀಮಿತ ಒಂದು ಸ್ಥಳದಲ್ಲಿ ಹೇಗೆ ಅದನ್ನು ಸದುಪಯೋಗಗೊಳಿಸಬಹುದು ಅಂತೇಳಿ ಇದೊಂದು ಒಳ್ಳೆಯ ಉದಾಹರಣೆ ಅಂತ. ಸೊ ಸಿಕ್ಕಿದ ಒಂದು ಸಣ್ಣ ಸ್ಥಳದಲ್ಲಿ ಒಂದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನೇಜಿ ಅಂತೇಳಿ ಹೇಳ್ತಾರೆ, ಅಥವಾ ಕಂಬಳಗಳಾಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳೆಲ್ಲ ಆ್ಯಕ್ಚುಲಿ ಭಾಳ ಸುಂದರವಾಗಿ ಆ್ಯಕ್ಚುಲಿ ಈ ಥರದ ಒಂದು ಕಾರ್ಯಕ್ರಮ ಒಂದು ಫಲ ನಿಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಸಿಗಲಿ ಅಂತೇಳಿ ನನಗೆ ಕಾಣ್ತಾ ಉಂಟು. ಸೊ ಅದರಿಂದ ನಾನು ಬೇರೆ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಆದಷ್ಟು ಆಸಕ್ತಿಯಿಂದ ಬಂದು ನೋಡಿ ಇಲ್ಲಿ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳೋದು ಅಗತ್ಯ ಅಂತೇಳಿ ಕಾಣ್ತದೆ. ನಿವೃತ್ತ ಪ್ರಾಚಾರ್ಯರು ಗಣೇಶ್ ಅಮೀನ್ ಸಂಕಮಾರ್ ಪಿಂಗಾರ ಅರ್ಲಾವನ ಮೂಲಕ ಸಭೆಲೇಸನು ಉದಿಪನ ಮಲ್ತದು ತುಳುನಾಡದ ಮೂಲ ಸತ್ಯ ಪಂಡ ಜಯವುಳ್ಳ ಬೆಮ್ಮೇರು. ಆ ಜಯವುಳ್ಳ ಬೆಮ್ಮೇರು ನಮ್ಮ ತುಳುನಾಡ ದೈವ ಬೆಮ್ಮೇರು. ಇಂದು ತುಳುನಾಡದ ಮೂಲ ಶಕ್ತಿ ಪಂಡ ತೆರಿಪಾಯರು. ಅಥವಾ ಅದು ಹುಟ್ಟಿಕೊಂಡಂತಹ ಅದರ ಮೂಲವನ್ನು ನೋಡಿದರೆ ನಮಗೆ ನಿಜವಾಗಿಯೂ ನಾವು ಆ ಮೂಲದಿಂದ ಬಂದಿದ್ದೇವೆ ಎನ್ನುವುದನ್ನು ಇವತ್ತು ನಾವು ಮರೆತ ಹಾಗೆ ನಮಗೆ ಕಾಣ್ತಾ ಇದೆ. ತುಳುನಾಡಿನ ಕಂಬಳವನ್ನು ನಮಗೆ ನೀವು ಅಲ್ಲಿ ತೋರಿಸಿದ್ದೀರಿ, ಚಂದದ ಕರೆ ಮಾಡಿದ್ದೀರಿ. ಅದನ್ನು ಸ್ವಲ್ಪ ನಿಜವಾಗಿ ಇವತ್ತು ನಾನು ಏನಾದರೂ ಬೆಳೆದಿದ್ದರೆ ನನಗೆ ವಿವೇಕರಯ್ಯವರು ಮೊದಲ ಒಂದು ತುಳುವಿನ ಬಗ್ಗೆ ಅಧ್ಯಯನಕ್ಕೆ ಕೊಟ್ಟಂತಹ ವಿಷಯ ಯಾವುದು ಅಂತ ಹೇಳಿದರೆ ಅಗೋಳಿ ಮಂಜಣ್ಣ. ಅಗೋಳಿ ಮಂಜಣ್ಣ ಕೇಳಿದ್ದೀರಾ ಹೆಸರು? ಅಗೋಳಿ ಮಂಜಣ್ಣ ಹೆಸರು ಕೇಳಿದ್ದೀರಾ ಮಕ್ಕಳೇ? ನೀವೀಗ ಈ ತುಳುನಾಡಿನ ಒಂದು ಒಳ್ಳೆಯ ಪವಿತ್ರವಾದ ಮಣ್ಣಿನಲ್ಲಿ ಕಲಿತಾ ಇದ್ದೀರಿ. ನಿಜವಾಗಿ ವಿಶ್ವವಿದ್ಯಾನಿಲಯ ಎನ್ನುವಂಥದ್ದು ಸಂಸ್ಕೃತಿಯನ್ನ ಕಲಿಸುವಂತಹ ಕೇಂದ್ರಗಳಾಗಬೇಕು. ವಿದ್ಯೆ ಅಂದರೆ ಎಂಥದ್ದು ಹೇಳಿ, ಶಿಕ್ಷಣ ಅಂದರೆ ಎಂಥದ್ದು? ಬರೀ ನೀವು ಸರ್ಟಿಫಿಕೇಟ್ ತೆಕ್ಕೊಂಡು ಕಾನ್ವೊಕೇಶನ್ ಅಲ್ಲಿ ಕೋಟ್ ಹಾಕೊಂಡು ಬಂದು ಸರ್ಟಿಫಿಕೇಟ್ ತೆಕ್ಕೊಂಡು ಹೋಗುವಂಥದ್ದು ಬರೀ ಶಿಕ್ಷಣ ಅಲ್ಲ. ನೀವು ಇಲ್ಲಿ ಬಂದು ಆ ನಾಗಾರಾಧನೆಯ ಬಗ್ಗೆ ಕಲ್ತ್ರಿ, ಭೂತಾರಾಧನೆಯ ಬಗ್ಗೆ ಕಲ್ತ್ರಿ, ಆ ಕಂಬಳದ ಬಗ್ಗೆ ಕಲ್ತ್ರಿ, ಆನಂತರ ಪಾಡ್ದನಗಳನ್ನು ಕಲಿತಿದ್ದೀರಿ. ಇದೆಲ್ಲ ಏನಂದ್ರೆ ನಿಜವಾದ ನಮ್ಮ ಹಿರಿಯರ ಬದುಕು ಏನಿದೆ ಅದರ ಒಳಗಡೆ ಅಡಗಿದೆ. ನಾವು ಯಾವುದನ್ನ ಮೌಖಿಕ ಪರಂಪರೆ ಅಂತ ಕರೀತೇವೆ, ಮೌಖಿಕ ಪರಂಪರೆ ಅಂತ ನಾವು ಯಾವುದನ್ನ ಕರೀತೇವೆ, ವಿದ್ಯಾಭ್ಯಾಸ ಇಲ್ಲದಂತಹ, ಶಿಕ್ಷಣದಿಂದ ವಂಚಿತರಾದಂತಹ, ಯಾವುದೇ ಸಂಸ್ಕೃತಿಯ ಒಂದು ಆಧುನಿಕ ಸಂಸ್ಕೃತಿಯ ಪರಿಜ್ಞಾನವೇ ಇಲ್ಲದಂತಹ, ತಂತ್ರಜ್ಞಾನದ ಪರಿಜ್ಞಾನವೇ ಇಲ್ಲದಂತಹ ಒಂದು ಜನಾಂಗ ಬದುಕಿದಂತಹ ಕಾಲ, ಮೂಲ ಜನಾಂಗ ಅಂತ ನಾವು ಅದನ್ನು ಕರೀತೇವೆ. ಇಲ್ಲಿ ತುಳುನಾಡು ನಿಜವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವೈದಿಕ ಸಂಸ್ಕೃತಿಯ ಆಕ್ರಮಣಕ್ಕೆ ಒಳಗಾಗಿ. ಕಾರ್ಯಕ್ರಮವನ್ನು ಆಯೋಜನೆ ಮಲ್ತಿನ ಪ್ರಾಧ್ಯಾಪಕರು ಡಾಕ್ಟರ್ ಧನಂಜಯ ಕುಂಬ್ಳೆ ಪಾತ್ರರೊಂದು ಮುಲ್ಪ ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ತಿಕ್ಕದಂಡು ಕರಿ ಒಂಜರ ತಿಂಗಳೊಡ್ದಿಂಚ ಇಂಚಿನ ಗಟ್ಟಿದ ಮಣ್ಣನ್ನು ಪೊಡಿ ಮಲ್ತದು, ಕೃಷಿಕ ಬೋಡಾ ಪಿಲಕ ತಯಾರು ಮಲ್ತದು, ಬಾರ್ ಬಿತ್ತದು, ನೇಜಿ ಉಂಡು ಮಲ್ತಿನ ಬೇಲೆ ಅವೆ ತೊಟ್ಟಿಗೆ ತುಳುನಾಡದ ವೈಭವಲಿನ ತೋಜಾವ ನಂಚಿನ ಬೇಲೆಡು ವಿದ್ಯಾರ್ಥಿಗಳ ಪರಿಶ್ರಮ ಮೆಚ್ಚೋಡಾಯಿನವು. ನಿಕ್ಲು ಶಿಕ್ಷಣಡು ಒಂಜಿ ಪೆಜ್ಜೆ ದುಮ್ಮುದಿದ್ದರು. ಎಂಕ್ಲೆಗ್ ಮಸ್ತ್ ಖುಷಿ ಆಂಡು. ನಿಕ್ಲೆನ ಮಿತ್ತು ಉಪ್ಪುನ ಅಭಿಮಾನ ನನಲ ಜಾಸ್ತಿ ಆಂಡು ಪಂಡದು ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿರು. ಕಲೆ ಏನು, ಯಕ್ಷಗಾನ, ಅದಕ್ಕೆ ಸಂಬಂಧಪಟ್ಟದನ್ನು ಪ್ರತಿನಿಧೀಕರಿಸಿದ್ದೀರಿ. ನಮ್ಮ ಜನಪದ ಆಚರಣೆಗಳು ಏನಿದೆ, ಅದು ದೈವಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅವುಗಳನ್ನು ತಂದಿದ್ದೀರಿ. ಇಲ್ಲಿ ಅದ್ಭುತವಾದ ರಂಗೋಲಿಗಳನ್ನು ಸ್ಪರ್ಧೆ ಮಾಡೋದ್ರ ಮೂಲಕ ಒಳ್ಳೆಯ ರಂಗೋಲಿಗಳು ಬರುವ ಹಾಗೆ ಮಾಡಿದ್ದೀರಿ, ಡ್ರಾಯಿಂಗ್ ಬರುವ ಹಾಗೆ ಮಾಡಿದ್ದೀರಿ. ತುಂಬ ಶ್ರಮವನ್ನು ನೀವು ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀರಿ ಮತ್ತು ಅದರ ಸಂಭ್ರಮವನ್ನು, ಅದರ ಒಂದು MA ಮುಗಿಸಿ ಹೋಗಿ ಇನ್ನು 10 ವರ್ಷ ಕಳೆದರೂ ಕೂಡ ನಿಮಗೆ MA ಮಾರ್ಕ್ ಇಲ್ಲಿ ಕಲಿತ ಪಾಠಗಳು ಬರ್ತಾ ಹೋಗ್ಬೋದು, ಅಥವಾ ಇಲ್ಲಿನ ಸರ್ಟಿಫಿಕೇಟ್ ಅದೆಲ್ಲ ಮೂಲೆ ಸೇರ್ಬೋದು. ಆದರೆ ಈ ಅನುಭವ ಇದೆಯಲ್ಲ, ಇದು ಬಹಳ ದೊಡ್ಡ ಅನುಭವ. ಅದನ್ನು ನೀವು ಪಡೆದುಕೊಂಡಿದ್ದೀರಿ. ನಿಮ್ಮ ಈ ಒಂದು ಸಂಘಟನಾತ್ಮಕವಾದ, ಒಂದು ಸೃಜನಾತ್ಮಕವಾದ ಕ್ರಿಯೆಗೆ ನನ್ನ ಶುಭಾಶಯಗಳನ್ನು ಮತ್ತು ವಿಭಾಗದ ಮೆಚ್ಚುಗೆಯನ್ನು ನಾನಿಲ್ಲಿ ವ್ಯಕ್ತಪಡಿಸ್ತೇನೆ. ಕೇವಲ ಇದು ಭೌತಿಕ ಅಷ್ಟೇ. ಈಗ ನಮ್ಮಲ್ಲಿ 3 ಜನರ ಮಾತುಗಳನ್ನು ನೀವು ಕೇಳಿದ್ದೀರಿ. ಈ ಸಂಸ್ಕೃತಿಯ ಬಗ್ಗೆ, ಬದುಕಿನ ಬಗ್ಗೆ ಅವರು ಪಾಠವನ್ನು ನಿಮಗೆ ಮಾಡಿದ್ದಾರೆ. ಸಂಗಮನ್ ಸರ್ ಹೇಳಿದರು, ಇವೆಲ್ಲ ಭೌತಿಕ ವಿವರಗಳು. ಆದರೆ ನಾವು ಈ ಭೌತಿಕ ವಿವರಗಳಲ್ಲಿ ವಿರಮಿಸದೆ ಈ ಸಂಸ್ಕೃತಿಯ ನಿಜವಾದ ಸತ್ವ ಏನು ಅದನ್ನು
ನಾವು ಒಳಗು ಮಾಡಿಕೊಳ್ಳಬೇಕು. ಕನ್ನಡ ವಿಭಾಗದ ಮುಖ್ಯಸ್ಥರು ಸೋಮಣ್ಣ ಹೊಂಗಳ್ಳಿ ಲೇಸ್ತ ಗುರ್ಕಾರ್ನ ವಹಿಸುತ್ತಿದ್ದರು. ಪ್ರಾಧ್ಯಾಪಕರು ಡಾಕ್ಟರ್ ನಾಗಪ್ಪ ಗೌಡ, ಡಾಕ್ಟರ್ ಯಶು ಕುಮಾರ್ ಕಾರ್ಯಕ್ರಮದ ಮುತಾಲಿಗೆಳಿದ್ದರು. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಪಾರ್ದನಡು ಪ್ರಾರ್ಥನೆ ಬಂಡಿರು. ಶಂಕರ್ ಓಬಳಬಂಡಿ ಸಭೆ ಎತ್ಕೊಂಡಿರು. ವೀಕ್ಷಿತ ಸಭೆ ಸುಧಾರಿಕೆ ಮಲ್ತಿರು. ಸೌಮ್ಯ ಪಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟರ್ಡ್ ವಿಟ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಉಳ್ಳಾಲ ತಾಲೂಕು ಸಮಿತಿಯ ಒಟ್ಟು ಸೇರಿಗೆಡು 4ನೇ ವರ್ಷದ ಆಚರಣೆ ಬಕ್ಕ ಡಾಕ್ಟರ್ BR ಅಂಬೇಡ್ಕರ್ನ 133ನೇ ಜನ್ಮ ದಿನಾಚರಣೆದ ಅಂಗವಾದ ಉಳ್ಳಾಲ ತಾಲೂಕು ಉಳಪಡೆಯಿನ ಸರಕಾರಿ ಬಕ್ಕ ಅನುದಾನಿತ ಶಾಲೆದ ಜೋಕ್ಲೆಗೆ ಅಂಬೇಡ್ಕರ್ನ ಜೀವನ ಚರಿತ್ರದ ಬಗ್ಗೆ ಭಾಷಣ ಸ್ಪರ್ಧೆ ಬಕ್ಕ ಪ್ರಬಂಧ ಸ್ಪರ್ಧೆಗೆ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಶುಕ್ರವಾರ 300 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಡರ ಬೆಳಗಾವಣೆ ತೊಟ್ಟಿಗೆ ಚಾಲನೆ ಕೊರಿಯರು. ವಿಟ್ಲದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಬೊಕ್ಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕುದ ಒಟ್ಟು ಸೇರಿಗೆಡು 4ನೇ ವರ್ಷದ ಆಚರಣೆ ಬೊಕ್ಕ ಡಾಕ್ಟರ್ BR ಅಂಬೇಡ್ಕರ್ನ 133ನೇ ಪುಟ್ಟು ಪರ್ವದ ಅಂಗವಾದ ಉಳ್ಳಾಲ ತಾಲೂಕು ವ್ಯಾಪ್ತಿದ ಸರಕಾರಿ ಬೊಕ್ಕ ಅನುದಾನಿತ ಶಾಲೆದ ಜೋಗ್ಲೆಗ್ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ನ ಜೀವನ ಚರಿತ್ರದ ಬಗೆಟ್ ಭಾಷಣ ಸ್ಪರ್ಧೆ ಬೊಕ್ಕ ಪ್ರಬಂಧ ಸ್ಪರ್ಧೆನ 300 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ್ ಶುಕ್ರವಾರ ನಡಪಾಯಿರು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಕಾರ್ಯಕ್ರಮನು ತುಳರ್ ಬೆಳಗಾದ ಉದಿಪನ ಮಲ್ತದ ಇನುತ ಜೋಕ್ಲು ದುಂಬುಗು ದೇಶ ನಡಪಾವನ ನಾಯಕಿರಾವಡು ಅಂಚಾದ ಸಂವಿಧಾನದ ಆಶಯಲೆನ್ ತೆರಿಪಾವನ ಆಸೆ ನಿಕ್ಲೆಡುಪ್ಪುಡು ಬೊಕ್ಕ ಜೋಕ್ಲೆಗ್ ಎಡ್ಡ ಶಿಕ್ಷಣ ಕೊಡ್ದು ಆಕ್ಲೆಗ್ ತಿಕ್ಕುನಂಚಿನ ಸವಲತ್ತುಲೆನು ಒದಗಾದು ಕೊರಪುನ ಜವಾಬ್ದಾರಿ ನಮ್ಮ ಪಂಡ ತೆರಿಪಾಯಿರು. ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಂಥ ಕನಸುಗಳು ಏನಿದೆಯಪ್ಪ ಅಂತಂತಂದರೆ ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರಾಗಬೇಕು, ಅವರಿಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳಿಗೆ ಹೋರಾಟವನ್ನು ಮಾಡಬೇಕು, ಸಂಘಟನೆಯನ್ನು ಮಾಡಬೇಕು ಎಂಬುದನ್ನು ನಾವು ಕಾಣ್ತೀವಿ. ಮೂಲ ತತ್ವವೇ ಅವರದು ಶಿಕ್ಷಣ, ಸಂಘಟನೆ, ಹೋರಾಟ. ತಮಗೆ ಏನು ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನು ಸಿಗಲಿಕ್ಕೆ ಹೋರಾಟವನ್ನು ಮಾಡಬೇಕು. ಹಿಂದೆ ಒಂದು ಕಾಲದಲ್ಲಿ ಕೆಲವು ಜನರಿಗೆ ಮಾತ್ರ ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶ ಇತ್ತು. ಆದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಯುವಂಥ ಅವಕಾಶವೇ ಇರಲಿಲ್ಲ. ಇವತ್ತು ಏನು ಹೆಣ್ಣು ಮಕ್ಕಳು ನೀವು ಇಲ್ಲಿ ಕೂತಿದ್ದೀರಿ, ಬಾಬಾ ಸಾಹೇಬ್ರನ್ನ ನೀವು ಯಾವತ್ತೂ ನೆನ್ಕೋಬೇಕು. ನಿಮಗೆ ಪುರುಷರಿಗೆ ಸಮಾನವಾಗಿ ನಿಲ್ಲುವಂತಹ ಸ್ಥಾನಮಾನವನ್ನು ದೊರಕಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗೆ ಮತದಾನವನ್ನು ಮಾಡುವಂಥ ಹಕ್ಕಿರಲಿಲ್ಲ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಓಟ್ ಹಾಕೋ ಪವರೇ ಇರಲಿಲ್ಲ. ಮತದಾನದ ಹಕ್ಕು ಕಡ್ಡಾಯವಾಗಿ ಮಹಿಳೆಯರಿಗೂ ಕೊಡಬೇಕು ಅಂತ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪುರುಷರ ಥರ ಶಿಕ್ಷಣವನ್ನು ಸಿಗಬೇಕು ಅಂತ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೊತೆಗೆ ಹೆಣ್ಣು ಮಕ್ಕಳು ಅಂತಂದರೆ ಕೇವಲ ಮನೆಯಲ್ಲಿ ಮಕ್ಕಳನ್ನು ಹಡೆದು ಬರೀ ಮಕ್ಕಳನ್ನು ನೋಡಿಕೊಳ್ಳುವಂಥ ಶಾಲೆ ಒಂದು ಕೋಣೆಯಲ್ಲಿ ಅವರನ್ನು ಹೆಣ್ಣು ಮಕ್ಕಳು ಕಲಿಯೋಗಿಲ್ಲ, ಹೊರಗಡೆ ಹೋಗೋಂಗಿಲ್ಲ, ಹೊರಗಡೆ ಎಲ್ಲಿ ಜನಪ್ರದೇಶಗಳಲ್ಲಿ ತಿರುಗಾಡುವಂತಿಲ್ಲ ಎಂಬುವಂಥ ಎಲ್ಲ ಒಂದು ಕಟ್ಟುಪಾಡುಗಳನ್ನು ಬಿಡಿಸಿ ಶಿಕ್ಷಣ ದೊರಕುವಂತೆ ಮಾಡುವಲ್ಲಿ ಅವರ ಪಾತ್ರ ಅಪಾರ. ಕುಡ್ಲ ವಿಶ್ವವಿದ್ಯಾನಿಲಯದ ಗ್ರಂಥಪಾಲಕರು ಡಾಕ್ಟರ್ ಪುರುಷೋತ್ತಮ್ ಗೌಡ ಎಂ ಡಾಕ್ಟರ್ BR ಅಂಬೇಡ್ಕರ್ನ ಭಾವಚಿತ್ರಗ ಪುಷ್ಪಾರ್ಚನೆ ಮಾಡ್ತೀರು. ಈ ಪೊರ್ತು ಗುರ್ಕಾರ್ನ ವಹಿಸಿದ ಪಾತ್ರನ ಡಾಕ್ಟರ್ ಪುರುಷೋತ್ತಮ್ ಗೌಡ ಎಂ ನಮಕ್ ಶ್ರೇಷ್ಠ ಗ್ರಂಥ ಸಂವಿಧಾನ ಆತರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಧ್ಯೇಯೋದ್ದೇಶಲೇನು ನಮ್ಮ ಜೀವನದ ಅಳವಡಿಸವಾಡು ಪಂಡ ತೆರಿಪಾಯಿರು. ಅಂಬೇಡ್ಕರ್ ಒಬ್ಬರು ಮಹಾ ಮೇಧಾವಿ. ನಮಗೆ ಹೇಗೆ ಇದು ಕುರಾನ್ ಇತ್ಯಾದಿ ಹೇಗೆ ಶ್ರೇಷ್ಠ ಗ್ರಂಥವೋ ಅದಕ್ಕಿಂತ ಎಲ್ಲಕ್ಕಿಂತ ಶ್ರೇಷ್ಠವಾದುದನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ಭಾರತ ರತ್ನ ಕೂಡ ನೀಡಿ ಗೌರವಿಸಿದ್ದಾರೆ. ಈ ಮಾತು ಯಾಕೆ ಹೇಳ್ತೇನೆ ಅಂದರೆ, ನಮಗೆ ಈಗ ನಮ್ಮಲ್ಲಿ ತುಂಬ ರಿಲಿಜನ್ ಇದೆ. ಏನಾದರೂ ಪ್ರಾಬ್ಲಮ್ ಬಂದರೆ ಕೊನೆಗೆ ಬರೋದು ಕಾನ್ಸ್ಟಿಟ್ಯೂಷನ್, ಅದು ಸುಪ್ರೀಂ, ಅದು ಎಲ್ಲ ಧರ್ಮಗ್ರಂಥಗಳಿಗಿಂತಲೂ ಶ್ರೇಷ್ಠ ಅಂತೇಳಿ ನಮ್ಮ ಸಂವಿಧಾನ, ಕೋರ್ಟು ಎಲ್ಲ ತಿಳಿ ಹೇಳಿದೆ. ನಾವು ಅದನ್ನು ಪಾಲಿಸಬೇಕು.
ಈ ಮಕ್ಕಳಿಗೆ ನಾವು ಏನು ಹೇಳೋದು ಅಂದರೆ, ನಮ್ಮ ಸಂವಿಧಾನ ನಮಗೆ 6 ಹಕ್ಕುಗಳನ್ನು ಕೊಟ್ಟಿದೆ, ಹಾಗೆ 11 ಕರ್ತವ್ಯಗಳನ್ನು ಕೂಡ ಡಿಫೈನ್ ಮಾಡಿದೆ. ವಿದ್ಯಾರ್ಥಿಗಳು ಈ 6 ಹಕ್ಕುಗಳನ್ನು ಫಸ್ಟ್ ತಿಳ್ಕೊಳ್ಬೇಕು. ಯಾಕಂದರೆ ಇದು ನಿಮ್ಮ ರೈಟ್. ನಿಮ್ಮ ಫಸ್ಟಾಗಿ ನಿಮಗೆ 6ರಿಂದ 14 ವರ್ಷದವರೆಗೆ ಫ್ರೀ ಎಜುಕೇಷನ್, ಕಂಪಲ್ಸರಿ ಎಜುಕೇಷನ್ ಕೊಡಬೇಕು. ಮತ್ತು ಇದು ಅವರ ತಂದೆ ತಾಯಿಗಳ ಕರ್ತವ್ಯ ಕೂಡ. ಆ ಕರ್ತವ್ಯದ ಸಾಲಲ್ಲಿ ಇದು ಕೊನೆಯದಾಗಿ ಸೇರಿಸಿದ್ದಾರೆ. 11ನೇ ಕರ್ತವ್ಯ, ತಮ್ಮ ಪ್ರತಿ ಮಕ್ಕಳಿಗೆ ಕಂಪಲ್ಸರಿಯಾಗಿ ವಿದ್ಯಾಭ್ಯಾಸ ಕೊಡೋದು ತಂದೆ ತಾಯಿಗಳ ಒಂದು ಕರ್ತವ್ಯ ಕೂಡ. ಆದರೆ ಈ 6 ಹಕ್ಕುಗಳು, ಅದು ಸಮಾನತೆ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಧಾರ್ಮಿಕತೆ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಅಥವಾ ಸಾಂವಿಧಾನಿಕ ಪರಿಹಾರಗಳಿರ್ಬೋದು, ಇದೆಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಅಥವಾ ಸಂವಿಧಾನ ಕೊಟ್ಟ ಅಧಿಕಾರ. ಇದನ್ನು ನೀವು ಉಪಯೋಗಿಸಬೇಕು. ಇದನ್ನು ಉಪಯೋಗಿಸಿ ನೀವು ಒಳ್ಳೆಯ ಪ್ರಜೆಗಳಾಗಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕುದ ಸಂಚಾಲಕರು ಯಾದವ ಅಸೇಗೋಳಿ ಪ್ರಾಸ್ತಾವಿಕವಾದ ಪಾತಿರಿಯರು. ಇವತ್ತು ನಾವೊಂದು ಸಣ್ಣ ಮಟ್ಟದಲ್ಲಿ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆಯ ಅಂಗವಾಗಿ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಇಲ್ಲಿ ನಾವು ಆಯೋಜಿಸಿದ್ದು ಮತ್ತು ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷವೂ ನಾವು 5-6 ಅಥವಾ 10 ಶಾಲೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಕ್ರೀಡಾಕೂಟಗಳನ್ನು ನಡೆಸಿದ್ದೆವು. ಈ ವರ್ಷ ನಾವು 19 ಶಾಲೆಯನ್ನು ತೆಗೆದುಕೊಂಡು ಕ್ರೀಡಾಕೂಟವನ್ನು ಮಾಡ್ತಿದ್ದು, ಅದರ ಜೊತೆಗೆ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಮುನ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಮುನ್ನೂರು ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವಿಶಾಲಾಕ್ಷಿ, ಮುನ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಪ್ರಮೀಳಾ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಉಸ್ಮಾನ್ ಫಯಾಜ್, ಪೆರ್ಮನೂರು ಕ್ಲಸ್ಟರ್ ಸಿಆರ್ಪಿ ಗೀತಾ ಜುಡಿತ್ ಸಲ್ದಾನ, ವಿದ್ಯಾನಿಧಿ ಸಮಿತಿಯ ಸದಸ್ಯರು ಶ್ವೇತಾ ಕೆ, ಉಮಾ ಡಿಕೆ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕುಡ್ಲ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಸಿಬ್ಬಂದಿ ನಾಗವೇಣಿ, ಪ್ರೀತಿ, ಶ್ರುತಿ ಪ್ರಾರ್ಥನೆ ಪಂಡಿರು. ಅಸೇಗೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ದಯಾನಂದಿಯೇ ಸಭೆ ನಿಂತ್ಕೊಂಡಿರು. ತಲಪಾಡಿ ಕ್ಲಸ್ಟರ್ ಸಿಆರ್ಪಿ ಹರೀಶ್ ಕುಮಾರ್ ಸಭೆ ಸ್ಥಾರಿಕೆ ಮಲ್ತೇರು. ಉಚ್ಚಿಲಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಅಧ್ಯಾಪಕರು ಚಂದ್ರಶೇಖರ್ ಸಿಎಚ್ ಸೊಲ್ಮೆ ತಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ 73ನೇ ದಿನ ಗುರುವಾರ ಬೈಯಗೆ ಪಜೀರು ಸುದರ್ಶನ ನಗರ ಶ್ರೀಕೃಷ್ಣ ಭಜನಾ ಮಂದಿರದ ಭಕ್ತ ವೃಂದದಗಳು ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ 73ನೇ ದಿನದ ಸಂಧ್ಯಾ ಭಜನೋತ್ಸವ ಗುರುವಾರ ನಡೆತಂಡೆ. ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಅಧ್ಯಕ್ಷರು
ಶ್ರೀಮತಿ ಕಸ್ತೂರಿ ಬೊಕ್ಕ ವೇಣುಗೋಪಾಲ ಕೊಲ್ಯ, ಶ್ರೀಮತಿ ಜಯಂತಿ ಬೊಕ್ಕ ಜೋಕ್ಲು, ರೂಪಶ್ರೀ ಹೋಟೆಲ್ ಕೊಲ್ಯ, ಕುಂಪಲ ಅಮೃತ ನಗರದ ಶ್ರೀಮತಿ ಪವಿತ್ರ ಬೊಕ್ಕ ಸಂತೋಷ್ ಕುಮಾರ್, ಸೋಮೇಶ್ವರ ಪುರಸಭೆ ಸದಸ್ಯರೇ ಜೈ ಪೂಜಾರಿ ಬೊಕ್ಕ ಇಲ್ಲದಕಲು ಲಕ್ಷ್ಮಿಗುಡ್ಡೆ, ರತನ್ ಕುಮಾರ್ ಮಂಜೇಶ್ವರ, ಸಂತೋಷ್ ಸಜಿಪ, ಅಭಿಷೇಕ್ ಬಾರ್ದೆ തുടർ ಬೆಳಗಾದು 73ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಪಜೀರು ಸುದರ್ಶನ ನಗರದ ಶ್ರೀಕೃಷ್ಣ ಭಜನಾ ಮಂದಿರದ ಭಕ್ತವೃಂದದಗಳು 73ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡೆಪಾದು ಕೊರಿಯರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಣಾಜಬಲ್ಮ ಶ್ರೀ ಉಳ್ಳಾಲ್ತಿ ಅಮ್ಮನ 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಅಂಗವಾದ ಗುರುವಾರ ಬೈಯಾಗ ಸಾರ್ವಜನಿಕ ದುರ್ಗಾ ನಮಸ್ಕಾರ ಪೂಜೆ ಆದ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದಿಪನ ಲೇಸ ನಡೆತಂಡು. ಕೊನಾಜಿ ಬುಲ್ಮ ಶ್ರೀ ಉಳ್ಳಾಲ್ತಿ ಅಮ್ಮನ 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಲು ಗುರುವಾರ ನಡೆತಂಡು. ಕಾಂಡೆ ಚಂಡಿಕಾ ಯಾಗ ಆದ ಬೈಯಡು ಸಾರ್ವಜನಿಕ ದುರ್ಗ ನಮಸ್ಕಾರ ಪೂಜೆ ನಡೆತಂಡು. ಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ಈ ಪೊತ್ತು ಅಟ್ಟನೆ ಮಲ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ತೊಕ್ಕೊಟ್ಟು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೆ ಆನಂದ ಅಸೈಗೋಲಿ ಬೊಗ್ಗ ಶ್ರೀಮತಿ ಗಂಗಾ ದಂಪತಿಲು ತುಡರು ಬೆಳಗಾದು ಉದಿಪನ ಮಲ್ತೇರೆ. ಇಟ್ಟದ ಕಾಲದ ಜೋಕ್ಲೆಗೆ ಮೌಲ್ಯಯುತವಾಯಿನ ಶಿಕ್ಷಣ ಶಾಲೆಡ್ಲ ತಿಕ್ಕೊಂದಿಜ್ಜಿ ಇಲ್ಲಡ್ಲ ತಿಕ್ಕೊಂದಿಜ್ಜಿ ಅಂಚಿನ ಜೋಕ್ಲೇನ ಸಂಸ್ಕಾರಯುತವಾದ ಬುಲೆಪಾವುನ ಮೂಲಕ ಇಲ್ಲಗು ಸಮಾಜಗು ದೇಶಗು ಆಸ್ತಿಯಾದ ನಮ ಮಲ್ಪೊಡಾತಂಡು ಜೋಕ್ಲೇನು ಮೋಕೆ ಕೊಡ್ದು ಬುಲೆಪಾಲೆ ಪಂಡದು ಆನಂದಕ್ಕೆ ಅಸೈಗೋಳಿ ತೆರಿಪಾದ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರು. ಇವತ್ತು ಎಷ್ಟು ಮನೆಯ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಇದೆ, ಎಷ್ಟು ಮನೆಯ ಮಕ್ಕಳು ಇವತ್ತು ಧರ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ.
ಅವರಲ್ಲಿ ಧಾರ್ಮಿಕ ಜ್ಞಾನ ಇದೆಯಾ, ಅವರಲ್ಲಿ ಸಂಸ್ಕಾರ ಇದೆಯಾ, ಸಂಸ್ಕೃತಿ ಇದೆಯಾ, ತಂದೆ ತಾಯಿಗಳನ್ನು, ಮನೆಯವರನ್ನು, ಕುಟುಂಬಸ್ಥರನ್ನು ಪ್ರೀತಿಸುವಂಥದ್ದು ಗುಣ ಅವರಲ್ಲಿ ಇದೆಯಾ? ನಾವು ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅದರ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಕಾರಣ ಶಿಕ್ಷಣದ ಆಧುನೀಕರಣ, ಮೌಲ್ಯಯುತವಾದ ಶಿಕ್ಷಣದ ಕೊರತೆ. ಶಾಲೆಯಲ್ಲೂ ಕೂಡ ಮೌಲ್ಯ ಶಿಕ್ಷಣ ಸಿಗ್ತಾ ಇಲ್ಲ, ಮನೆಯಲ್ಲೂ ಕೂಡ ಮೌಲ್ಯವಾದಂಥ ಶಿಕ್ಷಣದ ಕೊರತೆ ಇವತ್ತು ಮನೆಯಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಆಸ್ತಿ ನಮ್ಮ ಮಕ್ಕಳು ಅಂತ ಇಡೀ ದೇಶ ಒಪ್ಪಿಕೊಂಡಿದೆ, ಜಗತ್ತು ಒಪ್ಪಿಕೊಂಡಿದೆ. ಅಂಥ ಮಕ್ಕಳನ್ನು ಸಂಸ್ಕಾರಯುತವಾಗಿ ಬೆಳೆಸಿಕೊಳ್ಳುವುದರ ಮೂಲಕ ಮನೆಗೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಅವರನ್ನು ಆಸ್ತಿಯನ್ನಾಗಿ ನಾವು ಕೊಡಬೇಕಾಗಿದೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವ, ಸಂಸ್ಕೃತಿಯನ್ನು ಕೊಡುವ, ಪ್ರೀತಿಯನ್ನು ಕೊಡುವ. ಯಾವಾಗ ನಮ್ಮ ಮನೆಯ ಮಕ್ಕಳು ನಮ್ಮ ಪ್ರೀತಿಯಿಂದ ವಂಚಿತರಾಗ್ತಾರೋ ಅವರು ಆ ಪ್ರೀತಿಯನ್ನು ಹುಡುಕುತ್ತಾ ಪಕ್ಕದ ಮನೆಗೆ ಹೋಗ್ತಾರೆ. ನೆನಪಿಟ್ಟುಕೊಳ್ಬೇಕು, ನಾವು ಯಾವಾಗಲೂ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳ ಜೊತೆಯಲ್ಲಿ ಕೂತುಕೊಂಡು ಪ್ರೀತಿಯಿಂದ ಮಾತನಾಡುವಷ್ಟು ಸಮಯ ನಮ್ಮಲ್ಲಿ ಇರುವುದಿಲ್ಲ, ತಾಳ್ಮೆ ನಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದ ಆ ಪ್ರೀತಿಯನ್ನು ಹುಡುಕುತ್ತಾ ಮಕ್ಕಳು ಪಕ್ಕದ ಮನೆಗಳಿಗೆ ಹೋಗ್ತಾರೆ. ಅಲ್ಲಿ ಸಿಗುವಂಥ ಪ್ರೀತಿ ಅದಕ್ಕೆ ಹೆಚ್ಚು ಅಂತ ಅನಿಸ್ತದೆ, ಮತ್ತು ಆ ಮನೆಗೇ ಹೋಗ್ತಾ ಇರ್ತದೆ. ಆಡುವ ನೆಪವನ್ನು ಒಟ್ಟಿಕೊಂಡು ಆ ಮನೆಗೆ ಹೋಗ್ತೇವೆ, ಈ ಮನೆಗೆ ಅಂತ ಕೇಳ್ತೇವೆ. ಅದಕ್ಕೋಸ್ಕರ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸೋಣ, ಅವರನ್ನು ಸಮಾಜಕ್ಕೆ ಒಂದು ಆಸ್ತಿಯನ್ನಾಗಿ ನಾವು ಮಾಡೋಣ. ಇವತ್ತಿನ ಮಕ್ಕಳನ್ನು ನೋಡಿ ಎಷ್ಟು ನಾವು ಮಕ್ಕಳನ್ನು ಗಮನಿಸ್ತೇವೆ. ನಾವು ಅದೆಷ್ಟೋ ಮಕ್ಕಳನ್ನು ಶಾಲೆಯಲ್ಲಿ ನೋಡಿದ್ದೇವೆ, ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡಿದ್ದೇವೆ. ಆದರೆ ಇವತ್ತು ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳಿಂದ ಬಹಳಷ್ಟು ಅಂತರವನ್ನು ಕಾಪಾಡಿಕೊಂಡಿರ್ತಾರೆ. ಅವರಲ್ಲಿ ಎಲ್ಲೋ ಒಂದು ಕಡೆದ ಮೂಲೆಯಲ್ಲಿ ಭಯದ ವಾತಾವರಣ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಕಾರಣ ಇಷ್ಟೇ, ನಮ್ಮ ತಾಯಿ ನಮ್ಮ ತಂದೆ ಅಕ್ಷರ ಜ್ಞಾನ ಇರಲಿಲ್ಲ. ಲೇಸಿದ ಗುರ್ಕಾರ್ಮೆನ್ ವಯಸ್ಸು ಪಾತಿರ್ನ ಕೊನಾಜಿ ಹೊಸಮನೆದ ಪ್ರಸಾದ್ ರೈ ಕಲ್ಲಿಮಾರು ಇನಿ ದೇವಸ್ಥಾನ ಮಸ್ತ್ ಪೊರ್ಲು ತೋಜುಂಡು. ಕಾಂಡಿರ್ದು ಬಯ್ಯಮುಟ ಮಾತಾ ಪೂಜಾ ವಿಧಿವಿಧಾನಡು ಪೊರ್ಲುಡೆ ನಡತಂಡು. ಅಂಡ ಇಂದೆತ ಪಿರವುಡು ಮಸ್ತ್ ಜನತಾ ಶ್ರಮ ಉಂಡು. ನನದು ಮುಗ್ಲ ನಿಕ್ಲ ಸಹಕಾರಡು ಈ ಕ್ಷೇತ್ರ ಬೆಳಗಡೆ ಅಪ್ಪೆನ ಕ್ಷೇತ್ರಡು ಸೇವೆ ಮಲ್ತಿನೇತ ಪಡಿ ನಿಕ್ಲಗ್ ಮಾತಾ ಅಪ್ಪೆ ಕೊರಡು ಪಂಡದು ತಿರಿಪಾಯಿರು. ಪಿರವುಡು ಏತ್ ಜನ ಬೆಂತಿರನ್ ಬಂಪಿನ ಭಾರಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಅವು ಶುಚಿತ್ವ ಹಿಡಿದು ಬತ್ತಿನ, ದೊಂಪದ ಬೇಲೆ ಹಿಡಿದು ಬತ್ತಿನ, ಲೈಟಿಂಗ್ ಹಿಡಿದು ಬತ್ತಿನ, ಬಜ್ಜೆ ಕಟ್ನೆ ಹಿಡಿದು ಬತ್ತಿನ, ಬೊಕ್ಕ ಅಡಿಗೆದ ಹೆಲ್ಪ್ ಹಿಡಿದು ಬತ್ತಿನ, ಮುಲು ಕ್ಲೀನ್ ಮಲ್ಪುನ, ನೀರ್ದ ವ್ಯವಸ್ಥೆ ಪ್ರತಿ ಒಂಜೆಕ್ಲ ಇಡೀ ನಮ್ಮ ಊರ್ದ ಅಪ್ಪೆಲ್ಲುಲ ಮಾತ ಎನ್ನ ಮೆಗಿಬಲೆಯಲ್ಲ ದಿನೋಲ ಬತ್ತದ ಮುಲು ಮಸ್ತ್ ಕೆಲಸ ಮಲ್ದಿರು. ಅಂಚಾದ ಈನಿಂದು ಈತ ಪೊರ್ಲಾತಿ ನನ್ನ ದುಂಬುಲ ನಿಖಲ್ನ ಮಾತ ಸಾಕಾರೋಡು ಈ ಕ್ಷೇತ್ರ ಬೆಳಗಡು ಅಂಚನೆ ಅಪ್ಪೆನ ಕ್ಷೇತ್ರೋಡು ಸೇವೆ ಮಲ್ತಿನೆತ್ತ ಪಡಿ ನಿಖಲಿಗೆ ಮಾತ ಅಪ್ಪೆ ಕೊರಡನ್ನು ಪನೊಂದು ಇನಿತ ಲೇಸಿಗೆ ಆನಂದ್ ಮಾಸ್ಲ ಅರ್ನ ಬೊಡಿದೆಲ್ಲ ಬೈದರು ಬಾರಿ ಪುರ್ಲುಡು ಪಾತೇರಿಯರು ಅರೆಗಲ ಧನ್ಯವಾದ ಕೊರೊಂದು. ಬೊಲ್ಮ ಶ್ರೀ ಉಲ್ಲಾಲ್ದಿ ಅಮ್ಮನ ಕ್ಷೇತ್ರಡು ಮರೋಲಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ 40 ಜನ ಸೇವಕಿಯರು ಬತ್ತದು ಶ್ರಮದಾನ ಮಲ್ತದೇರು. ಮುಕ್ಲೆಗ್ ಈ ಪೊರ್ತುಡು ಕ್ಷೇತ್ರದ ಪರವಾದ ಅಭಿನಂದನೆಯನ್ನು ಸಂದಾಯರು. ಪ್ರಧಾನ ಕಾರ್ಯದರ್ಶಿ ಕೆ ರವೀಂದ್ರ ರೈ ಕಲ್ಲಿಮಾರು ಸಭೆ ನೆತ್ಕೊಂಡಿರು. ಕೋಶಾಧಿಕಾರಿ ರವೀಂದ್ರ ಬಂಗೇರ ಕೊನಾಜೆ ಸಭೆ ಸುಧಾರಿಕೆ ಮಲ್ತದು ಸೊಳ್ಳೆ ಸಂದಾಯರು. ಕಾರ್ಯದರ್ಶಿರು ಸುಂದರ್ ಸೆಟ್ಟಿಗರ್ ಮುಚ್ಚಿಡಕೋಡಿ, ಭುಜಂಗ ಗಟ್ಟಿ ಕಟ್ಟಪುನಿ, ಗೀತಾ ಡಿ ಕುಂದರ್, ಹರಿಶ್ಚಂದ್ರ ಶೆಟ್ಟಿಗರ್ ಅಂಚನೆ ಪದಾಧಿಕಾರಿಲು ಬೊಕ್ಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಮುಖ್ಯದ ಬಂಧುಲೆ ಇಡಗ ಪುಸ್ತಕದ ಇನ್ನಿತ ಸುದ್ದಿಗೊಂಚಲು ಮುಗಿತು ಒಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪುಸ್ತಕಗಳಲ್ಲಿ 24/7.